ಕೊರೋನಾ ಪಾಸಿಟಿವಿಟಿಯನ್ನ ಇನ್ನಷ್ಟು ಕಡಿಮೆ ಮಾಡಲು ಲಾಕ್ಡೌನ್ ನಿಯಮಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನಷ್ಟು ಬಿಗಿಗೊಳಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನ್ಲಾಕ್ ಮಾಡಬೇಕಾದರೆ ಪಾಸಿಟಿವಿಟಿ ದರ ಕಡಿಮೆ ಮಾಡುವ ಅಗತ್ಯ ಇದೆ. ಹೀಗಾಗಿ ಮುಂದಿನ 1 ವಾರ ಕಾಲ ಜನರ ಅನಗತ್ಯ ಸಂಚಾರವನ್ನು ನಿಯಂತ್ರಿಸಲು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುವುದು. ಜನರಲ್ಲಿ ನಾನು ರಿಕ್ವೆಸ್ಟ್ ಮಾಡುವುದಿಷ್ಟೇ, ಯಾರೂ ಅನಗತ್ಯವಾಗಿ ಹೊರಗೆ ಬರಬೇಡಿ, ವಾಹನಗಳನ್ನು ಬಳಸಬಹುದೆಂಬ ಸರ್ಕಾರದ ಒಳ್ಳೆಯ ನಿರ್ಧಾರವನ್ನು ಕೆಟ್ಟದಾಗಿ ಬಳಸುವ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಇನ್ಮುಂದೆ ಹೀಗಾಗದಂತೆ ತಡೆಯಲು ಕಠಿಣ ಕ್ರಮವನ್ನು ಕೈಗೊಳ್ಳಲಿದೆ. ಇನ್ನಷ್ಟು ತಪಾಸಣಾ ತಂಡಗಳನ್ನು ಈಗಾಗಲೇ ನಿಯೋಜಿಸಲಾಗಿದ್ದು ಕಠಿಣ ತಪಾಸಣೆಯನ್ನ ನಡೆಸಲಾಗುವುದು ಎಂದರು. ಜನಗಳೆಲ್ಲರಿಗೂ ಕೂಡ ಅನಗತ್ಯವಾಗಿ ಹೊರಗಡೆ ಬರಬೇಡಿ. ನಮ್ಮ ಜಿಲ್ಲೆಯಲ್ಲಿ ನಾವು ಪಾಸಿಟಿವಿಟಿನ ಕಡಿಮೆ ಮಾಡಬೇಕು ಅಂದರೆ ಲಾಕ್ಡೌನ್ನ ಕಷ್ಟ ಅದು ನಿಜವಾಗ್ಲೂ ರಿಸಲ್ಟ್ ಕೊಡಬೇಕು ಅಂತೇಳಂದ್ರೆ ಅನಗತ್ಯವಾಗಿ ಹೊರಗಡೆ ಬರೋದು. ಈಗ ಒಂದೊಂದು ವೆಹಿಕಲಲ್ಲಿ 2-3 ಜನ ಬರೋದು, ಅಗತ್ಯವಾಗಿ ಬೇಕಾಗಿರುವಂಥ ವಸ್ತುಗಳು ಪಕ್ಕದಲ್ಲೇ ಸಿಗುವಂಥದ್ದಿದೆ. ನಾವು ಸ್ಟಾರ್ಟಿಂಗ್ ಒಳಗಡೆ ವಾಹನಗಳನ್ನ ಬಳಕೆ ಮಾಡಬೇಡಿ ಅಂದಾಗ ಕಷ್ಟ ಆಗುತ್ತೆ, ಹಿಲ್ಲಿ ಟೆರೇನು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನುವಂಥ ಕೆಲವೊಂದು ಇದು ಬಂದಾಗ ಎಂಟೈರ್ ರಾಜ್ಯದಲ್ಲಿ ಕೂಡ ವಾಹನಗಳ ಬಳಕೆ ಮಾಡ್ಬೋದು ಅಂತೇಳಿ ಬಂದಿದೆ. ಆದರೆ ಅದರಲ್ಲಿ 2-3 ಜನ ಹೋಗೋದು ಮತ್ತೆ ಬೇರೆ ಬೇರೆ ಆ ಟೈಮಲ್ಲಿ 6ರಿಂದ 10 ಎಲ್ಲಿಗೆ ಬೇಕಾಗುತ್ತೆ ಓಡಾಡ್ಬೋದು ಅನ್ನೋಂಥ ಒಂದು ಮೈಂಡ್ಸೆಟ್ಟಲ್ಲಿ ಜನ ಇದನ್ನ ಒಂದು ಒಳ್ಳೆಯ ನಿರ್ಧಾರವನ್ನು ಅದು ಕೆಟ್ಟದಾಗಿ ಬಳಕೆ ಮಾಡ್ತಾ ಇರೋದು ಭಾಳಷ್ಟು ಕಂಡು ಬರ್ತಾ ಇದೆ. ಅದನ್ನು ಪೊಲೀಸ್ ಇಲಾಖೆ ಇದರಿಂದನೂ ಕೂಡ ಭಾಳ ಕಠಿಣವಾಗಿ ಅದನ್ನು ನೋಡಿಕೊಂಡು ಇನ್ಮೇಲೆ ಆ ಥರದ ಪ್ರಕರಣಗಳನ್ನು ಯಾವುದೇ ಇದನ್ನು ಮಾಡ್ಕೊಂಡಿದೆ. ಹತ್ತಿರದಲ್ಲೇ ಇದ್ದರೆ ನಡ್ಕೊಂಡು ಹೋಗಿ ತಗೋಬೋದು, ಒಂದು ವೇಳೆ ದೂರ ಇದ್ದರೆ ದೇ ಹ್ಯಾವ್ ಟು ಕನ್ವಿನ್ಸ್ ಯಾಕೆ ಆ ಏರಿಯಾದಲ್ಲಿ ಹೋಗಬೇಕು ಅನ್ನೋವಂಥ ವಿಚಾರವನ್ನು. ಹಾಗಾಗಿ ಆ ವಿಷಯದಲ್ಲಿ ನಾಳೆ ಮತ್ತು ಇವತ್ತಿಂದನೂ ಕೂಡ ಇವತ್ತು ಮಧ್ಯಾಹ್ನದ ನಂತರದಿಂದನೇ ಇನ್ನೂ ಹೆಚ್ಚಿನ ತಂಡಗಳು ಲಾಕ್ಡೌನ್ ಎನ್ಫೋರ್ಸ್ಮೆಂಟಲ್ಲಿ ಇರುತ್ತೆ. ಜನಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಯಾರೂ ಕೂಡ ಅನಗತ್ಯವಾಗಿ ಹೊರಗಡೆ ಬಂದು ಅವರು ತೊಂದರೆಯಲ್ಲಿ ಸಿಕ್ಕಾಕೊಂಡು ಸುಮ್ಮನೆ ಆಮೇಲೆ ಹೇಳೋದು ನಾನು ಬ್ಯಾಂಕ್ ಎಂಪ್ಲಾಯಿ, ನಾನು ಬೇರೆ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೆ, ಮೆಡಿಸಿನ್ಸ್ ತರಕ್ಕೆ ಹೋಗ್ತಾ ಇದ್ದೆ, ಕಾರಣಗಳನ್ನು ಹೇಳ್ತಾ ಹೋದರೆ ಅದನ್ನು ನಾವು ಟಾಲರೇಟ್ ಮಾಡೋಕ್ಕಾಗಲ್ಲ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಾವೀಗೇನು ಒಂದು ಹಂತದೊಳಗಡೆ ನಾವೀಗ ಒಂದು 90% ಸಕ್ಸಸ್ಸನ್ನು ನಾವೇನು ಇದರೊಳಗಡೆ ಅನುಭವಿಸಿದ್ದೀವಿ. ಇನ್ನು ನೆಕ್ಸ್ಟ್ ನಾವು ಇನ್ನೂ ಕೂಡ ಮತ್ತೆ ಈಗ ಲಾಕ್ಡೌನ್ ಓಪನ್ ಆಗ್ತಾ ಇದ್ದಂಗೆ ಇಷ್ಟು ಪಾಸಿಟಿವಿಟಿ ಒಳಗಡೆ ನಮಗೆ ಇನ್ನೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಜನಗಳ ಹತ್ರ ರಿಕ್ವೆಸ್ಟ್ ಇಷ್ಟೇ, ಅನಗತ್ಯವಾಗಿ ಓಡಾಡಬೇಡಿ. ಮತ್ತು ಗ್ರಾಮ ಪಂಚಾಯತಿ ಏರಿಯಾದಲ್ಲೂ ಕೂಡ ನಮ್ಮಲ್ಲಿ 11 ಗ್ರಾಮ ಪಂಚಾಯತಿಗಳಲ್ಲಿ 50ಕ್ಕಿಂತನೂ ಜಾಸ್ತಿ ಪ್ರಕರಣಗಳಿದ್ದಾವೆ. ಹಾಗಾಗಿ ಅಲ್ಲಿಗೂ ಕೂಡ ವಿಶೇಷವಾದಂಥ ಸ್ಪೆಷಲ್ ಲಾಕ್ಡೌನ್ ಮಾಡಿ ಅಲ್ಲಿ ಯಾವುದಾದ್ರೂ ಪೂರ್ವ ನಿಗದಿತ ಮದುವೆ ಆ ಥರ ಏನಾದರೂ ಇದ್ರೂ ಕೂಡ ಅಂಥದ್ದನ್ನು ಕೂಡ